ಸುರತ್ಕಲ್ನ ಹೊಸಬೆಟ್ಟುವಿನ ತಾವರಕೆರೆ ಎಂಬಲ್ಲಿ ಜನತೆಗೆ ಆಧಾರವಾಗಿದ್ದ ಸೇತುವೆಯೊಂದನ್ನು ಕೆಡವಿ ಹಾಕಿದ್ದು, ಇದರಿಂದ ಅಲ್ಲಿನ ನಿವಾಸಿಗಳಿಗೆ ತುಂಬಾ ತೊಂದರೆ ಅನುಭವಿಸುವಂತಾಗಿದೆ. ಹೊಸಬೆಟ್ಟುವಿನ ತಾವರಕೆರೆ ಸೇತುವೆಯೊಂದು ಅಲ್ಲಿನ ಜನತೆಗೆ ಪ್ರಮುಖ ಸಂಪರ್ಕದ ಕೊಂಡಿಯಾಗಿತ್ತು. ಇದೀಗ ಆ ಸೇತುವೆಯನ್ನ ಕೆಡವಿ ಹಾಕಿದ್ದು, ಅಲ್ಲಿನ ನಿವಾಸಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಅಂಗಡಿ, ಔಷಧ ಮತ್ತು ಮಕ್ಕಳು ಟ್ಯೂಷನ್ಗೆ ಇದೇ ಸೇತುವೆ ದಾಟಿ ರಸ್ತೆಯಲ್ಲೇ ಹೋಗ್ತಿದ್ರು. ಆದರೆ ಇದೀಗ ಸುತ್ತು ಬಳಸಿ ಹೋಗಬೇಕಾದ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಸೇತುವೆಯನ್ನ ಕೆಡವಿ ಅದರ ಮಣ್ಣು ಕಲ್ಲುಗಳನ್ನು ಅಲ್ಲೇ ಹಾಕಿದ್ದರಿಂದ ಅದು ನೀರಿಗೆ ಬಿದ್ದು ನೀರು ಹರಿದು ಹೋಗದೆ ಸೊಳ್ಳೆ ಉತ್ಪಾದನಾ ಕೇಂದ್ರವಾಗಿಯೂ ಮಾರ್ಪಟ್ಟಿದೆ. ಇಲ್ಲಿಯ ನಿವಾಸಿಗಳಿಗೆ ಹೆದ್ದಾರಿ ಸಂಪರ್ಕ ಕಲ್ಪಿಸುವ ಪ್ರಮುಖ ಸೇತುವೆ ಇದಾಗಿತ್ತು. ಯಾವುದೇ ಮುನ್ಸೂಚನೆ ನೀಡದೆ ಜೆಸಿಬಿಯ ಮೂಲಕ ಬ್ರಿಡ್ಜ್ ಅನ್ನು ಕೆಡವಿ ಹಾಕಿದ್ದಾರೆ. ಇಲ್ಲಿನ ಪರಿಸರ ಸ್ವಚ್ಛತೆ ಇಲ್ಲದ ಕಾರಣ ಹಾವುಗಳು, ಮುಳ್ಳು ಹಂದಿಗಳೆಲ್ಲ ಕಂಡು ಬರ್ತಿದೆ. ಹಾಗಾಗಿ ಆತಂಕದಲ್ಲೇ ಸಂಚರಿಸಬೇಕಾದ ಪರಿಸ್ಥಿತಿ ಬಂದೊದಗಿದೆ ಎನ್ನುತ್ತಾರೆ ಸ್ಥಳೀಯರು. ತೆಗೆದಾಗಿ ಒಂದೂವರೆ ತಿಂಗಳಾಗ್ತಾ ಬಂತು. ನಮಗೆ ಸುರತ್ಗೆ ಹೋಗ್ಬೋದು, ಹೊಸಪೇಟೆ ಹೋಗಬೇಕಾದ್ರೆ ನಮ್ಮ ಮನೆಯವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ನಾವು ಒಂದು ರೌಂಡಾಗಿ ಹೋಗಬೇಕಾಗ್ತದೆ. ಇದು ತುಂಬ ನಮಗೆ ಸ್ಥಳೀಯರಿಗೆಲ್ಲ ತುಂಬ ಸಮಸ್ಯೆ ಆಗ್ತದೆ. ಇಲ್ಲಿ ನಮ್ಮ ಮಕ್ಕಳು ಟ್ಯೂಷನ್ಗೆ ಹೋಗೋದು, ಮದ್ದಿಗೆ ಏನಾದರೂ ಅರ್ಜೆಂಟಿಗೆ ಹೋಗ್ಲಿಕ್ಕಿಲ್ಲದ್ರೆ ಕಷ್ಟ ಆಗ್ತದೆ. ಒಂದು ರೌಂಡಲ್ಲಿ ಹೋಗಬೇಕಾಗ್ತದೆ. ಇಲ್ಲಿ ನಮಗೆ ಇನ್ನೂ ಮೂಲಭೂತ ಸೌಕರ್ಯ ಏನಿಲ್ಲ. ಇದ್ದ ಬ್ರಿಡ್ಜನ್ನು ತೆಗೆದದ್ದು ಹೊಸತು ಮಾಡಲಿಕ್ಕೆ ಹೇಳ್ತಾ ಇಲ್ಲ. ನಮಗೆ ಇದ್ದ ಬ್ರಿಡ್ಜನ್ನು ಯಾಕೆ ತೆಗೆದಿದ್ದಾರೆ ಅಂತ ನಮಗೆ ಇನ್ನೂ ಮಾಹಿತಿ ಕೊಡಲಿಲ್ಲ. ಅಕ್ಕಪಕ್ಕದವರಿಗೆ ಯಾರು ತಿಳಿಸಲಿಲ್ಲ. ಇಲ್ಲಿ ನಾವು ಬರುವಾಗ ಬಂದು JCB ಅಂತ ತೆಗೆದಾಗಿತ್ತು. ಅದನ್ನು ಆದಷ್ಟು ಬೇಗ ಮಾಡಿ ಕೊಡಬೇಕಂತ ಮನವಿ ಮಾಡಿಕೊಡ್ತೀವಿ. ಇದಕ್ಕೆ ಇಲ್ಲಿ ನಮ್ಮ ಮನೆ ಹತ್ರ ಒಂದು ದೊಡ್ಡ ಬ್ರಿಡ್ಜ್ ಇತ್ತು. ಇದು ಬ್ರಿಡ್ಜಿಂದ ನೀರು ಹೋಗ್ತಾ ಇತ್ತು. ಬಟ್ ಮುಂದೆ ಹೋಗುವಂಥ ಬ್ರಿಡ್ಜು ಚಿಕ್ಕದಾಗಿದ್ದರೂ ಅದನ್ನು ಕ್ಲಿಯರ್ ಮಾಡದೆ ಇಲ್ಲಿ ಬಂದುಬಿಟ್ಟು ಈ ದೊಡ್ಡ ಬ್ರಿಡ್ಜ್ ಇದ್ದುದನ್ನು ತೆಗೆದುಹಾಕಿದ್ದಾರೆ. ಇದ್ದಾಗಿದ್ದಾಗ JCBಯಿಂದ ಸಾಯಂಕಾಲದಲ್ಲಿ ಬಂದುಬಿಟ್ಟು ನಮಗೆ ಯಾರಿಗೂ ಗೊತ್ತೇ ಇಲ್ಲ ಇಲ್ಲಿಂದ ಹೋಗೋರಿಗೆ. ಇಲ್ಲಿಂದ ಹೈವೇಗೆ ಹೋಗುವಂಥ ಕನೆಕ್ಟ್ ಆಗುವಂಥ ರೋಡ್ ಇದು ಒಂದೇ ಇದ್ದಿದ್ದು. ಈಗ ನಾವು ಹೋಗ್ಬೇಕಾದ್ರೆ ಸುತ್ತಾಕ್ಕೊಂಡು ಹೋಗಬೇಕು. ಇಲ್ಲಿ ಕ್ಲೀನಾಗಿ ಇಲ್ಲದ ಕಾರಣ ಅಲ್ಲೆಲ್ಲ ಹಾವು ಅದೆಲ್ಲ ಬರ್ತಾ ಉಂಟು. ಆ ಕಡೆ ಎಲ್ಲ ಹೋಗಲಿಕ್ಕೆ ರಾತ್ರಿ ನಂತರ ಎಲ್ಲ ತೊಂದರೆ ಆಗುತ್ತೆ ನಮಗೆ. ಆದಷ್ಟು ಬೇಗ ಈ ಬ್ರಿಡ್ಜನ್ನು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಇದೊಂದು ನೀರು ಹರಿದು ಹೋಗಲು ರಾಜಕಾಲುವೆಯಾಗಿದೆ. ಆದರೆ ಈ ರಾಜಕಾಲುವೆ ಮುಂದೆ ಸಾಗುವಾಗ ಸಣ್ಣದಾಗಿದ್ದು ನೀರು ಹರಿದು ಹೋಗುತ್ತಿರಲಿಲ್ಲ. ಅಲ್ಲಿ ಸಮರ್ಪಕವಾದ ವ್ಯವಸ್ಥೆಯನ್ನ ಮಾಡುವುದು ಬಿಟ್ಟು ಇಲ್ಲಿರುವ ಬ್ರಿಡ್ಜನ್ನ ಕೆಡವಿ ಹಾಕಿದ್ದಾರೆ. ಇನ್ನು ಈ ಪ್ರದೇಶದಲ್ಲಿ ಸ್ಟ್ರೀಟ್ ಲೈಟ್ಗಳು ಇಲ್ಲದೆ ಜನ ತುಂಬಾ ತೊಂದರೆಗೆ ಒಳಗಾಗಿದ್ದಾರೆ. ಕೂಡಲೇ ಈ ಪ್ರದೇಶದಲ್ಲಿ ಬ್ರಿಡ್ಜ್ ಸೇರಿದಂತೆ ಮೂಲಭೂತ ವ್ಯವಸ್ಥೆಗಳನ್ನು ಕಲ್ಪಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ನಮಗಿರೊಂದು ಬ್ರಿಡ್ಜ್ ಇದೆ, ಆದರೆ ಅದರಲ್ಲಿ ನಾವು ಯಾವಾಗ ನಾನು ಕೂಡ ವರ್ಕಿಂಗ್ ವುಮೆನ್ ಆದ ಕಾರಣ ನಮಗೆ ರಾತ್ರಿ ಎಲ್ಲ ಬರಲಿಕ್ಕೆ ತುಂಬ ಹೆದರಿಕೆ ಆಗ್ತದೆ. ಇಲ್ಲಿ ತುಂಬ ಹೆಣ್ಣು ಮಕ್ಕಳು ಟ್ಯೂಷನಿಗೆ ಹೋಗ್ತಾರೆ. ಒಂದು ಸುತ್ತ ಹಾಕೊಂಡು ಬರಬೇಕಾದ್ರೆ ಕಾಲಡಿದ್ದು ಒಂದು ಪ್ರಾಬ್ಲಮ್. ಮತ್ತು ಅಲ್ಲಿ ಲೈಟ್ ಒಂದು ಲೈಟ್ ಇಲ್ಲ. ಇಲ್ಲಿ ಇದ್ದ ಈ ಲೈಟಿಗೆ ಬರುವಾಗ ಇಲ್ಲಿ ಕಟ್ಟಾಗಿದೆ. ಆಚೆ ಕಡೆ 2 ಲೈಟ್ ಕೂಡ ಯಾವಾಗ ನೋಡಿದ್ರು ಆಫ್ ಆಗ್ತಾ ಇರ್ತದೆ. ಹಾಗಾಗಿ ದಯವಿಟ್ಟು ನಮಗೆ ಆದಷ್ಟು ಬೇಗ ಈ ಬ್ರಿಡ್ಜನ್ನು ಮಾಡಿಕೊಡ್ಬೇಕಂತೇಳಿ ಕಳಕಳಿಯ ವಿನಂತಿ. ಈಗ ನೋಡಬೇಕಾದ್ರೆ ನೀವು ಇಂಥ ಡೆವಲಪ್ ಆದ ಬ್ರಿಡ್ಜನ್ನು 1 ತಿಂಗಳಾಯಿತು. ಆ 1 ತಿಂಗಳವರೆಗೆ ಜನರು ಇಲ್ಲಿ ತುಂಬ ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅದರಿಂದಾಗಿ ನಾವು ಏನು ಹೇಳ್ತಾ ಇರೋದಂದರೆ, ನಮ್ಮ ಜನಪ್ರತಿನಿಧಿಗಳು ಬಂದು ಇದನ್ನು ಸರಿ ಮಾಡಿಕೊಟ್ರೆ ಭಾಳಷ್ಟು ಒಳ್ಳೆಯದಿತ್ತು. ಆದರೂ ಆ ಒಂದು ಕಾರ್ಯ ನಡೆಯಲಿಲ್ಲ. ಅದರಿಂದಾಗಿ ಜನರು ಮತ್ತಷ್ಟು ಇಲ್ಲಿ ಏನಾಗಿದೆ ಅಂದರೆ ತೊಂದರೆಗೆ ಎದ್ದು ರುಚಿಗೆ ಇಳುವಂಥ ಪರಿಸ್ಥಿತಿಯಲ್ಲಿ ಬಂದಿದೆ. ಒಟ್ಟಿನಲ್ಲಿ ಹೊಸಬೆಟ್ಟುವಿನ ತಾವರಕೆರೆ ಎಂಬಲ್ಲಿ ಜನತೆಗೆ ಹೆದ್ದಾರಿಯನ್ನ ಸಂಪರ್ಕಿಸುವ ಪ್ರಮುಖ ಸೇತುವೆ ಇದಾಗಿತ್ತು. ಆದರೆ ಅದನ್ನ ಕೆಡವಿ ಹಾಕಿದ್ದರಿಂದ ಅಲ್ಲಿನ ನಿವಾಸಿಗಳಿಗೆ ತುಂಬಾ ತೊಂದರೆಯಾಗಿದೆ. ಈ ಬಗ್ಗೆ ಕೂಡಲೇ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಬ್ರಿಡ್ಜ್ ಸೇರಿದಂತೆ ಸ್ಟ್ರೀಟ್ ಲೈಟ್ ವ್ಯವಸ್ಥೆಯನ್ನ ಕಲ್ಪಿಸಬೇಕಾಗಿದೆ. ಶರಸಾದ್ಯನ್, V4 ನ್ಯೂಸ್, ಮಂಗಳೂರು.